ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನನ್ನ ಜೊತೆ ಒಬ್ಬಳು ಕ್ಯೂಟಿಫೈ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ನನ್ನ ಹೆಸರು ನೈದ್ಯ. ಏನು? ನೈದ್ಯ. ನೈದ್ಯ. ನೈದ್ಯ ಅಂದರೆ ಏನು? ನವಿಲು. ನವಿಲು ಅಂದರೆ ನೀನು ನವಿಲು ಥರ ಇದ್ದಿದ್ಯಾ? ಇವಾಗ ಸಾಗಿದ್ಯಾ? ನವಿಲಿನ ಆಗಿದೆಯಾ? ಇಲ್ವಾ? ಮತ್ತು ನೀ ಹೇಗಿದ್ಯಾ ನೋಡಲಿಕ್ಕೆ? ನನಗೆ ನೀನು ಇಷ್ಟ ಆಗಲಿಲ್ವಾ? ಇಷ್ಟ. ಮತ್ತು ನೀನು ನವಿಲನ್ನ ಆಗಿಲ್ಲ ಅಂತ ಹೇಳಿದಿ. ನವಿಲು ಯಾವುದಕ್ಕೆ ಫೇಮಸ್? ನವಿಲು ನೋಡಿದ್ಯಾ ಫಸ್ಟ್ ಆಫ್ ಆಲ್? ನೋಡಿದೆ ತಾನೆ? ಹಾಂ, ಹೇಗಿರ್ತದೆ ನವಿಲು ನೋಡಲಿಕ್ಕೆ? ಸುಂದರವಾಗಿರ್ತದೆ. ಸುಂದರ ಆಗಿರ್ತದೆ. ಮತ್ತು ನವಿಲು ಯಾವುದೋ ಒಂದು ವಿಷಯದಲ್ಲಿ ಫೇಮಸ್ ಉಂಟಲ್ಲ, ಡ್ಯಾನ್ಸಲ್ಲಿ. ಮತ್ತೆ ಬೇರೆ ಅದು ನ್ಯಾಷನಲ್ ಬರ್ಡ್. ನ್ಯಾಷನಲ್ ಬರ್ಡಾ? ನೋಡಿದ್ಯಾ ನವಿಲು? ನಿಮಗೆ ಯಾವುದು ನವಿಲು ಇಷ್ಟ? ಹುಡುಗಿ ನವಿಲು ಇಷ್ಟವ, ಹುಡುಗ ನವಿಲು ಇಷ್ಟವ? ಗಂಡು ನವಿಲು. ಏನದ್ರಲ್ಲಿ ಸ್ಪೆಷಲ್ ಹುಡುಗ ನವಿಲಲ್ಲಿ? ಅದರ ರೆಕ್ಕೆ ತುಂಬ. ಹೆಣ್ಣು ನವಿಲಿಗೆ ರೆಕ್ಕೆ ಇಲ್ಲ. ನಿಮ್ಮ ಮನೆ ಹತ್ರ ಬರ್ತದ ನವಿಲು? ಹೌದು. ನವಿಲು ಡ್ಯಾನ್ಸ್ ಮಾಡೋದು ನೋಡಿದ್ಯಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? 3 ಜನ. ಯಾರಲ್ಲ 3 ಜನ? ಅಪ್ಪ, ಅಮ್ಮ, ನಾನು. ನೀನು. ಅಪ್ಪ ಏನು ಮಾಡ್ತಾರೆ? ಅಪ್ಪ ಲೈಟಿಂಗ್ ಮಾಡ್ತಾರೆ. ಮತ್ತು ಅಮ್ಮ? ಹೆಲ್ತ್ ಆಫೀಸರಾ? ಸೊ ನಿಮ್ಮ ಮನೇಲಿ ಹೆಲ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಆಗಿದ್ರೆ? ಆಫೀಸರೇ ಇದ್ದಾರಲ್ಲ, ಹೆಲ್ತ್ ಆಫೀಸರ್ ಅಲ್ವಾ? ಇಂಥ ಪ್ರಾಬ್ಲಮ್ ಇಲ್ಲ ಹೆಲ್ತದಲ್ಲ ನಿಮ್ಮ ಮನೆಯಲ್ಲಿ? ಇಲ್ವಾ? ಸರಿ, ಅಮ್ಮನ ಹೆಸರೇನು? ನನ್ನ ಅಮ್ಮನ ಹೆಸರು ನಿಶಾ. ಮತ್ತು ಅಪ್ಪನದು? ಪ್ರಶಾಂತ್. ಮನೆಯಲ್ಲಿ ಯಾರಿಗೆ ತುಂಬ ಹೆಲ್ಪ್ ಮಾಡ್ತೀಯಾ? ಅಜ್ಜ ಮಗ ದೊಡ್ಡಕ್ಕೆ. ಯಾರಿಗೆ? ಅಜ್ಜ ಇದ್ದಾರ ಮನೆಯಲ್ಲಿ? ಮತ್ತು ನೀನು ಮನೇಲಿ 3 ಜನ ಅಂತ ಹೇಳಿದೆ ಈಗಷ್ಟೇ ಅಲ್ವಾ? 3 ಜನ ಅಂತ ಹೇಳಿದೆ, ಈಗ ಅಜ್ಜ ಎಲ್ಲಿಂದ ಬಂದರು? ಅದು ಅಲ್ಲ, ಮನೇಲಿ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ಕೌಂಟಿಗೆ ಮಾತ್ರ 3 ಜನ ಇಂಪಾರ್ಟೆಂಟಾ ಇಲ್ವಾ? ಅಜ್ಜ ಏನು ಮಾಡ್ತಾರೆ? ನೀನು ಮಾಡೋದಿಲ್ವಾ? ಸುಮ್ಮನೆ ಕೂತ್ಕೊಂಡಿರ್ತಾರ? ನಿನ್ನ ಜೊತೆ ಮಾತಾಡೋದಿಲ್ಲ, ಆಟ ಆಡೋದಿಲ್ಲ, ಏನಿಲ್ಲ? ಮತ್ತು ನೀ ಹೇಳ್ಬೇಕು ತಾನೆ, ನಂಗೆ ಗೊತ್ತಾಗ್ತದೆ. ನಾನು ನಿಮ್ಮ ಮನೆಗೆ ಬಂದಿದ್ದೇನಾ? ಇಲ್ಲ, ನೀನು ಹೇಳಿದೆ 3 ಜನ ಇದ್ದಾರೆ, ನಾನು ನಂಬಿದೆ 3 ಇರೋದು ಅಂತ ಹೇಳ್ಕೊ. ಅಜ್ಜಿ ಮನೆಗೆ ಹೋಗಿದ್ದೆ ಈಗ? ಅಜ್ಜಿ ಮನೆಯಿಂದ ಬಂದಿದ್ದು ನಾನು. ಅಲ್ಲಿಗೆ ಹೋಗಿದ್ಯಾ? ಸರಿ, ಈಗ ಇಷ್ಟು ಚೆಂದ ಹೊರಡ್ಕೊಂಬಂದಿಯಲ್ಲ, ಯಾರು ಹೊರಡಿಸಿದ್ರು ನೀನನ್ನು? ಅಪ್ಪ. ಎಂತೆಲ್ಲ ಮಾಡಿದರು? ಮೇಕಪ್ ಎಲ್ಲ ಮಾಡಿದ್ರಾ? ಹೌದು. ಹೇಗೆ ಮೇಕಪ್ ಮಾಡಿದ್ರು? ಪೌಡರ್ ಹಾಕಿದ್ರು, ಮತ್ತು ಲಿಪ್ಸ್ಟಿಕ್ ಹಾಕಿದ್ರು, ಮತ್ತು ಒಂದು ಸ್ಟಿಕ್ಕರ್ ಹಾಕಿದ್ರು. ಅಷ್ಟೇ, ಸಿಂಪಲ್ ಮೇಕಪ್ಪ? ನಿಮಗೆ ಮೇಕಪ್ ಅಂದರೆ ಇಷ್ಟವ? ಸ್ವಲ್ಪ. ಯಾಕೆ ಮೇಕಪ್ ಅಂದರೆ ಇಷ್ಟ ಇಲ್ಲ? ಅಂದರೆ ಬೆವರಿದಾಗೆಲ್ಲ ಮೇಕಪ್ ಎಲ್ಲ ಹೋಗ್ತದೆ ಅಂತವ ಅಲ್ವಾ? ಈ ಮೇಕಪ್ ಮಾಡ್ಕೊಳ್ತೀಯ? ಅಲ್ಲ, ಅಮ್ಮ ಮಾತ್ರ ಮಾಡೋದು? ಅಪ್ಪ ಮಾತ್ರ. ಅಮ್ಮ ಮಾತ್ರವಾ? ಈ ಡ್ರೆಸ್ ಹೇಳಿ ತಗೊಳೋದು? ಅಕ್ಕ ಬರೋದು? ಅಕ್ಕ ತಂದ್ಕೊಟ್ಟು ಗಿಫ್ಟ್ ಮಾಡಿದ್ಲ ಅಕ್ಕ? ಇದು ಕಲರ್ ನಿಂಗೆ ಇಷ್ಟ ಆಯ್ತಾ? ಹೌದು. ಒಂದು ಫೇವ್ರೆಟ್ ಕಲರ್ ಯಾವುದು? ಪಿಂಕ್ ಮತ್ತು ಬ್ಲೂವಾ? ಎಷ್ಟು ಡ್ರೆಸ್ ಉಂಟು ಪಿಂಕ್ ಕಲರಲ್ಲಿ? ತುಂಬ ಇದೆ. ಲೆಕ್ಕಕ್ಕಿಲ್ಲದಷ್ಟು ಉಂಟಾ? ಕೌಂಟ್ಲೆಸ್. ಬೇರೆ ಯಾವ ಕಲರೆಲ್ಲ ಡ್ರೆಸ್ ಉಂಟು ಏನಾದರೂ? ಬ್ಲ್ಯಾಕ್ ಇದೆ, ವೈಟ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ. ಸರಿ, ರೈನ್ಬೋ ನೋಡಿದ್ಯಾ? ಹೌದು. ರೈನ್ಬೋಲಿ ಎಷ್ಟು ಕಲರ್ಸ್ ಇದೆ? 7. ಯಾವುದೆಲ್ಲ 7 ಕಲರ್ಸ್? ರೆಡ್, ಬ್ಲೂ, ವೈಲೆಟ್, ಪರ್ಪಲ್, ಯೆಲ್ಲೋ, ಬ್ಲೂ. 2 ಕಲರ್ ಅಂತ? ರೈನ್ಬೋ ನೋಡಿದೆ ತಾನೆ? ಆರೆಂಜ್, ರೆಡ್ 2 ಸಲ ಹೇಳಿದೆ ನೀನು. ಇರಲಿ ಬಿಡು, ನಿನ್ನ ರೈನ್ಬೋಲಿ 2 ಸಲ ರೆಡ್ ಬರ್ತದೆ ಆಯಿತಾ? ಸುಮ್ಮನೆ ಯಾಕೆ ಆಯಿತಾ? ನಿಂಗೆ ಯಾಕೆ ಬೇಜಾರು? ಸರಿ, ಮನೇಲಿ ಏನೆಲ್ಲ ತಿಂಡಿ ಮಾಡ್ತಾರೆ ಸ್ಪೆಷಾಲಿಟಿ? ಎಂತ ಸ್ಪೆಷಲೇ ಮಾಡೋದಿಲ್ಲ, ಡೈಲಿ ಒಂದೇ ಐಟಮ್.
ಬಿರಿಯಾನಿ ಮಾಡ್ತಾರೆ. ಬಿರಿಯಾನಿ ಬೆಳಿಗ್ಗೆ ತಿಂಡಿ. ತಿಂಡಿ ಅಮ್ಮ ದೋಸೆ ಮಾಡೋದಿಲ್ವಾ? ಮಾಡ್ತಾರೆ. ಮತ್ತೆ ಚಪಾತಿ ಮಾಡ್ತಾರೆ. ನಾನೇ ಹೇಳ್ಬೇಕಾ ಎಲ್ಲ ಸಹ? ಶಾವಿಗೆ ಮಾಡ್ತಾರೆ, ಚಪಾತಿ ಮಾಡ್ತಾರೆ, ದೋಸೆ ಮಾಡ್ತಾರೆ, ಉಪ್ಪು ದೋಸೆ ಮಾಡ್ತಾರೆ, ಮತ್ತು ನೀರು ದೋಸೆ ಮಾಡ್ತಾರೆ. ಇಷ್ಟು ದೋಸೆಯಲ್ಲಿ ನಿಮ್ಮದು ಯಾವುದು ಫೇವ್ರೆಟ್ ದೋಸೆ? ಉಪ್ಪು ದೋಸೆ. ಉಪ್ಪು ದೋಸೆ ಯಾಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ? ಅದು ತಿನ್ನೋಕ್ಕೆ ರುಚಿ ಇರ್ತದೆ. ಓ, ಹಾಗಿದ್ರೆ ಅಮ್ಮ ಮಾಡೋ ಬೇರೆ ದೋಸೆ ರುಚಿ ಇಲ್ಲ ಅಂತೇಳಿ ಆಯಿತು ಅಲ್ವಾ? ಇಲ್ಲ, ರುಚಿ ಇರ್ತದೆ. ರುಚಿ ಉಂಟಾ? ನೀನೇನಾದರೂ ದೋಸೆ ಮಾಡಲಿಕ್ಕೆ ಟ್ರೈ ಮಾಡಿದ್ಯಾ? ಇಲ್ವಾ? ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡ್ತೀಯಾ ಮನೆಯಲ್ಲಿ? ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಚಹಾ ಮಾಡ್ತೀನಿ. ಓ, ಚಹಾ ಮಾಡ್ತೀಯಾ? ಮ್ಯಾಗಿ ಮಾಡ್ತೀನಿ. ಮ್ಯಾಗಿ ಮಾಡ್ತೀಯಾ? ಕ್ಲೀನ್ ಮಾಡ್ತೀನಿ. ಏನು ಮಾಡಿ? ಕ್ಲೀನಿಂಗ್ ಹೆಲ್ಪ್ ಮಾಡ್ತೀಯಾ? ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 6. 6 ಗಂಟೆಗೆ ಹೇಳ್ತೀಯಾ? 6 ಗಂಟೆಗೆ ಎದ್ದು ಏನೆಲ್ಲ ಅಂತ ಕೆಲಸ ಮಾಡ್ತೀಯಾ? ಸ್ನಾನ ಮಾಡ್ತೀನಿ, ಡ್ರೆಸ್ ಹಾಕ್ತೀನಿ, ಯೂನಿಫಾರ್ಮ್. ಬ್ರಷ್ ಮಾಡೋದಿಲ್ಲ ಅಂತ ಆಯ್ತು. ಮಾಡ್ತೀನಿ. ಬ್ರಷ್ ಮಾಡ್ತೀಯಾ? ಆದಮೇಲೆ ಡ್ರೆಸ್ ಹಾಕ್ತೀನಿ. ಆದಮೇಲೆ ತಿಂಡಿ ತಿಂತೀನಿ. ಆದಮೇಲೆ ಸ್ಕೂಲ್ ಬಸ್ ಬರ್ತದೆ, ಹತ್ರ ಹೋಗ್ತೀನಿ. ನೋಡಿ, ಯಾವ ಸ್ಕೂಲ್ ನಿಮ್ಮದು? ಬೋಧರ್ ಇಂಟರ್ನ್ಯಾಷನಲ್ ಸ್ಕೂಲ್. ಬೋಧರ್ ಇಂಟರ್ನ್ಯಾಷನಲ್ ಸ್ಕೂಲ್. ಎಷ್ಟು ದೂರ ಉಂಟು ನಿಮ್ಮ ಮನೆಯಿಂದ ಸ್ಕೂಲಿಗೆ? ಗೊತ್ತಿಲ್ಲ. ಎಷ್ಟು ಗಂಟೆಗೆ ಬಸ್ ಬರ್ತದೆ? 7:30. ಅಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗ್ತದಾ? 8:15. 8:15ಗೆ ಸ್ಟಾರ್ಟ್. ಮತ್ತು ಈವ್ನಿಂಗ್ 4:30. 4:30 ತನಕ ಉಂಟಾ? ಮತ್ತು ನಿಮಗೆ ಅಲ್ಲಿ ಊಟ ಎಲ್ಲ ಉಂಟಾ, ಅಲ್ಲ ನೀನೇ ಟಿಫಿನ್ ತಗೊಂಡು ಹೋಗ್ಬೇಕಂತ? ಎಲ್ಲ ಅಲ್ಲೇ ಇದೆ. ಅಲ್ಲೇ ಉಂಟಾ? ಕ್ಯಾಂಟೀನಿಗೆ ಹೋಗೋದಾ ಡೈಲಿ? ಕ್ಯಾಂಟೀನಲ್ಲಿ ಎಂತ ಫ್ರೀಯಾ ಅಥವಾ ಪೇಯ್ಡಾ? ಪೇಯ್ಡ್. ಎಷ್ಟು ಕ್ಯಾಂಟೀನಲ್ಲಿ ಊಟಕ್ಕೆ? ಗೊತ್ತಿಲ್ಲ. ಟೋಟಲ್ ಪೇಮೆಂಟ್ ಮಾಡ್ತೀರಾ? ಅಮ್ಮವೇ ಪೇಮೆಂಟ್ ಮಾಡಿ ಹೋಗಿರ್ತಾರಾ ನಿಮ್ಮದು? ಸರ್ ಹೇಳ್ತಾರೆ ಕ್ಯಾಂಟೀನ್ ಇದೆ, ಬೇರೆ ನಿಮಗೆ ಬೇಕಾದರೆ ಪೇರೆಂಟ್ಸ್ನ ಕರೀರಿ ಅಂತ ಹೇಳ್ತಾರೆ. ಹಾಗೆ ಈಗ ನಿಮಗೆ ಕ್ಯಾಂಟೀನಲ್ಲಿ ಊಟ ಬೇಕೆಂದರೆ ನಿಮ್ಮ ಸರ್ ಇನ್ಫಾರ್ಮ್ ಮಾಡ್ತಾರೆ, ಅಮ್ಮ ಬಂದು ಹೇಳಿ ಹೋಗ್ತಾರೆ. ಹಾಗೆ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ? ಸ್ಪೆಷಲ್ ಅಂದರೆ ಪುಲಾವ್ ಮಾಡ್ತಾರೆ, ಮತ್ತು ಪಾಯಸ ಇರ್ತದೆ ಸ್ವೀಟ್, ಮತ್ತು ಕಾರ್ನ್ ರೈಸ್ ಮಾಡ್ತಾರೆ. ಅದು ನನ್ನ ಫೇವ್ರೇಟ್. ಅದು ನಿನ್ನ ಫೇವ್ರೇಟ್. ಮನೇಲಿ ಮಾಡೋದಿಲ್ವಾ ಕಾರ್ನ್ ರೈಸ್? ಅಮ್ಮನ ಹತ್ರ ಹೇಳಿಲ್ವಾ ಒಮ್ಮೆ ಟ್ರೈ ಮಾಡಿ ಅಂತ? ಇವತ್ತು ಹೋದಾಗ ಹೇಳು, ನನಗೆ ಕ್ಯಾಂಟೀನಲ್ಲಿ ಮಾಡೋ ಕಾರ್ನ್ ರೈಸ್ ಥರ ಮನೇಲಿ ಮಾಡಿ ಕೊಡಿ ಅಂತ, ಆಯಿತಾ? ಅಮ್ಮ ಮಾಡ್ತಾರಲ್ವ, ಮತ್ತೆ ಹೇಳಿ. ಮತ್ತೇನೆಲ್ಲ ತಿಂತೆ ಕ್ಯಾಂಟೀನಲ್ಲಿ? ಮತ್ತು ಉಪ್ಪು ಸಾರು ಇರ್ತದೆ ಡೈಲಿ, ಅದು ಅಷ್ಟೇ. ಮತ್ತು ಚಪಾತಿ ಇರ್ತದೆ. ಚಪಾತಿ ಸಹ ಮಾಡ್ತಾರಾ? ನಿನ್ನದು ಕ್ಲಾಸ್ ಟೀಚರ್ ಯಾರು? ಚೈತ್ರ ಮ್ಯಾಮ್ ಅಂತ. ಚೈತ್ರ ಮ್ಯಾಮ್. ಎಷ್ಟು ಜನ ಮ್ಯಾಮ್ ಇದ್ದಾರೆ, ಎಷ್ಟು ಜನ ಸರ್ ಇದ್ದಾರೆ? 2 ಸರ್ ಮತ್ತು 3 ಮ್ಯಾಮ್. 3 ಮ್ಯಾಮ್. ನಿಮ್ಮದು ಫೇವ್ರೇಟ್ ಯಾರು ಟೀಚರ್? ಮ್ಯಾಥ್ಸ್ ಟೀಚರ್. ಅವರು ಹೋದರು. ಎಲ್ಲಿ ಹೋದರು? ಬಿಟ್ಟು ಹೋದರು ಸ್ಕೂಲ್. ಈಗ ಬೇರೆಯವರು ಇದ್ದಾರಾ? ಹಾಂ. ನಿಮಗೆ ಬೇಜಾರಾಯ್ತು ಅವರು ಸ್ಕೂಲ್ ಬಿಟ್ಟು? ಹೌದು. ಹತ್ತಿಯಾ? ಹೇಳಿಲ್ವಾ? ಮತ್ತೆಂತ, ಹೇಗೆ ಬೇಜಾರನ್ನು ಹೇಗೆ ತೋರಿಸ್ಕೊಂಡ್ಯಾ? ಮನೇಲಿ ಬಂದು ಹೇಳಿದ್ಯಾ ಅಮ್ಮನ ಹತ್ರ ನಮ್ಮದು ಮ್ಯಾಥ್ಸ್ ಟೀಚರ್ ಹೋದರು ಅಂತ? ಆ ಟೀಚರ್ಗೆ ಗಿಫ್ಟ್ ಕೊಟ್ಟೆ. ಏನು ಕೊಟ್ಟೆ ಗಿಫ್ಟ್? ವಾಸ್ ಫ್ಲವರ್ ವಾಸಾ? ಅಲ್ಲ, ವಾಸ್ ಅದರಲ್ಲಿ ಗಡಿ ಇದೆ. ವಾಸಲ್ಲಿ ಗಡಿ ಇದೆ, ಅದು ಗಿಫ್ಟ್ ಮಾಡಿದೆ ನಾನು ಮ್ಯಾಮ್ಗೆ. ಮತ್ತು ನೆಕ್ಸ್ಟ್ ಬರ್ಡೇ ಇರುವಾಗ ಅವರಿರಲಿಲ್ಲ, ಮತ್ತು ಬೇರೆ ಮ್ಯಾಮ್ ಬಂದರು, ಹೊಸ ಮ್ಯಾಮ್. ಅವ್ರು ನಿಂಗೆ ಇಷ್ಟ ಆಗಲ್ವಾ? ಇಷ್ಟವೇ. ನಿಮಗೆ ಕನ್ನಡ ಟೀಚರ್ ಇಷ್ಟ ಅಲ್ವಾ? ಹೌದು. ಕನ್ನಡ ಟೀಚರ್ ಇಷ್ಟವೇ? ಇಲ್ಲ, ಜೋರು ಮಾಡ್ತಾರೆ. ಹೊಸ ಟೀಚರ್ ಅವರು. ಹೊಸ ಟೀಚರ ಕನ್ನಡಕ್ಕೆ? ಸರಿ, ನಿಮ್ಮದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್.
ಅದು ಬಿಟ್ಟು ಬೇರೆ ಯಾವ ಸಬ್ಜೆಕ್ಟ್ಸೇ ಇಲ್ಲ? ಇಂಗ್ಲೀಷ್ ಇಲ್ಲ, ಕನ್ನಡ ಇಲ್ಲ? ಕನ್ನಡ ಸ್ವಲ್ಪ, ಕನ್ನಡ ಸ್ವಲ್ಪ, ಮತ್ತು ಹಿಂದಿ. ಹಿಂದಿಯಾ? ಸರಿ, ಮನೇಲಿ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಫ್ರೀ ಟೈಮಲ್ಲಿ ನಾನು ಡ್ರಾಯಿಂಗ್ ಮಾಡ್ತೇನೆ. ಮತ್ತು ಅಷ್ಟೇ, ಡ್ರಾಯಿಂಗ್ ಮಾಡ್ತೀಯಾ? ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ, ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಇವಾಗ ನಿನ್ನ ಹಾರ್ ಇಷ್ಟು ಉದ್ದ ಉಂಟಲ್ಲ, ಒಂದು ಬ್ಯೂಟಿಫುಲ್ ಹಾರ್ ಉಂಟು, ಇದರ ರಹಸ್ಯ ಏನು? ನಾನು ಡೈಲಿ ಬಾಚ್ತೇನೆ ನನ್ನ ಹೇರನ್ನು. ನಾನು ನನ್ನ ಹಾರ್ ಬಾಚ್ತೇನೆ, ನನ್ನ ಹಾರ್ ಉದ್ದ ಬರಲಿಲ್ಲ. ಮತ್ತು ನಾನು ಡೈಲಿ ವಾಶ್ ಮಾಡ್ತೇನೆ. ಡೈಲಿ ವಾಶ್ ಮಾಡ್ತೀಯಾ? ಅಲ್ಲ, ಅಂದರೆ ಒಂದು ದಿನ ಬಿಟ್ಟು ಹಾಗೆ ಮಾಡ್ತಿದ್ದೆ. ಆದಮೇಲೆ ನಾನು ಡೈಲಿ ಆಯಿಲ್ ಹಾಕ್ತೇನೆ. ನೀನೇ ಮಾಡ್ಕೊಳ್ತೀಯ ನಿನ್ನ ಹಾರಿಗೆಲ್ಲ? ಇಲ್ಲ, ನಾನು ಆಯಿಲ್ ಹಾಕ್ಕೊಡ್ತೇನೆ. ನೀನೇ ಆಯಿಲ್ ಮಾಡ್ಕೊಳ್ತೀಯ? ಆಯಿಲ್ ಹಾಕ್ಕೊಡ್ತೇನೆ. ಆದಮೇಲೆ ಮಮ್ಮಿ ಅಮ್ಮ ಮಾತ್ರ ಕಟ್ತಾರೆ. ಅಮ್ಮ ಕಟ್ತಾರೆ. ನಿಮಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ 2 ಜಡೆ ಕಟ್ಟಬೇಕು ಹಾಗೆ ಏನಾದರೂ ಉಂಟಾ? ಇಲ್ಲ. ಇಲ್ವಾ? ಪಿ ಟಿ ಡ್ರೆಸ್ ಒಂದು ಜಡೆ, ಆದರೆ ನಾವು ವಾಕ್ ಮಾಡುವಾಗ ಅದು ಡಿಸ್ಟರ್ಬ್, ಅದಕ್ಕೆ ಒಂದು ಜಡೆ. ಯಾರಿಗೆಲ್ಲೂ ತುಂಬ ಹೇರಿದೆ ಅವರು ಹಾಕ್ಬೋದು. ಹಾಗೆ ಯೂನಿಫಾರ್ಮ್ ಹೇಗೆ ನಿಮಗೆ? ಟೀ ಶರ್ಟ್ ಮತ್ತು ಸ್ಕರ್ಟ್ ಡೈಲಿ? ಹಾಂ, ಅಲ್ಲ, ಒಂದು ದಿನ ಪಿ ಟಿ ಡ್ರೆಸ್, ಒಂದು ದಿನ ಇದು ಯೂನಿಫಾರ್ಮ್, ಮತ್ತು ಅದು ಕೋಟ್ ಇದೆ. ಅದು ನಿಮಗೆ ಹೇಗೆ ಗೊತ್ತಾಗ್ತದೆ ಒಂದೊಂದು ದಿವಸ ಒಂದೊಂದು ಯೂನಿಫಾರ್ಮ್ ಅಂತೇಳಿ? ನನಗೆ ಗೊತ್ತಿದೆ, ಡೈರಿಯಲ್ಲಿ ಇದೆ. ಬರೆದು ಕೊಡ್ತಾರಾ? ಸರಿ, ಈಗ ನಿನ್ನ ಬಗ್ಗೆ ಸ್ಕೂಲಲ್ಲಿ ಇಲ್ಲಿ ತನಕ ಏನಾದರೂ ಕಂಪ್ಲೇಂಟ್ ಬಂದಿದಾ? ಹೌದು. ಏನು ಇಲ್ಲ, ಬಂದಿದೆ ಇರ್ಬೇಕು. ನೀನು ಸ್ಮೈಲ್ ಮಾಡೋದು ನೋಡಿದ್ರೆ ಗೊತ್ತಾಗ್ತದೆ ಏನೋ ಮಾಡಿದ್ದಿ ಪೋಖ್ರಿ ಅಂತ. ಏನು ಮಾಡಿದೆ ಅಂತ ಪೋಖ್ರಿ? ಹೀಗೆ ಜಸ್ಟ್ ಸ್ಮೈಲ್ ಮಾಡ್ತೀಯ ಅಷ್ಟೇ? ಅಷ್ಟೇ? ಅಷ್ಟೇ, ಅವಳ ಬಗ್ಗೆ ಅದೇ ಕಂಪ್ಲೇಂಟ್ ಬಂದಿರ್ಬೋದು. ಏನಿಲ್ಲ, ಕ್ಲಾಸಲ್ಲಿ ಹೀಗೆ ಸುಮ್ಮನೆ ನಗಾಡ್ಕೊಂಡಿರ್ತಾಳೆ ಅಂತ. ಏನು ಪೋಖ್ರಿ ಮಾಡಿಲ್ಲ ಸ್ಕೂಲಲ್ಲಿ? ಮಾಡಿದ್ಯಾ? ಏನು ಪೋಖ್ರಿ ಮಾಡಿದ್ಯಾ? ನಾನು ಯಾರಿಗೆ ಹೇಳಿದಿಲ್ಲ, ನೀ ಹೇಳು. ಅಂದರೆ ಇಂಥ ಬುಕ್ಸ್ ಏನಾದರೂ ಸ್ಕೂಲಲ್ಲಿ ಬಿಟ್ಟು ಬಂದಿದ್ಯಾ? ಹೌದು. ಅದೇ ಪೋಖ್ರಿಯಾ? ಸ್ಕೂಲಲ್ಲಿ ಬಿಟ್ಟು ಬಂದು ಮತ್ತು ನೋಟ್ಸ್ ಬರೀ ಲೇಟ್ ಆಗ್ತದೆ. ನೋಟ್ಸ್ ಬರೀ ಲೇಟ್ ಆಗ್ತದೆ? ಯಾಕೆ? ಅದು ನನ್ನ ಹ್ಯಾಂಡ್ ರೈಟಿಂಗ್ ಸ್ಲೋ. ಹ್ಯಾಂಡ್ ರೈಟಿಂಗ್ ಸ್ಲೋ ನಿಮ್ಮದು? ಬರೀವಾಗ ಸ್ಲೋ. ಈಗ ನಿಮಗೆ ನೋಟ್ಸ್ ಎಂತ ಡಿಕ್ಟೇಟ್ ಮಾಡ್ತಾರಾ ಕ್ಲಾಸಲ್ಲಿ ಹೇಗೆ? ಬೋರ್ಡಲ್ಲಿ ಬರೀತದ್ರೆ ಅವರೆಲ್ಲ ಅದನ್ನು ಬರ್ಕೊಳ್ಳಿಕ್ಕಾ? ಸರಿ, ನೀನು ದೊಡ್ಡೋಳಾದ್ಮೇಲೆ ಏನಾಗಬೇಕಂತಿದ್ಯಾ? ಡ್ರಾಯಿಂಗ್ ಟೀಚರ್. ಡ್ರಾಯಿಂಗ್ ಟೀಚರ್. ನೀನೀಗ ಡ್ರಾಯಿಂಗ್ ಎಲ್ಲ ಕಲಿತಿದ್ಯಾ? ಬರ್ತದೆ. ಈಗ ನಿನ್ನ ಸ್ಟೂಡೆಂಟ್ ಡ್ರಾಯಿಂಗ್ ಮಾಡಲಿಕ್ಕೆ ನಿನ್ನ ಥರ ಸ್ಲೋ ಇದ್ದಾರೆ ಅಂತ ಅನ್ಕೋ. ಸೊ ಅದನ್ನು ಹೇಗೆ ಸರಿ ಮಾಡ್ತೀಯಾ? ನೀನು ಟೀಚರ್ ಆಗೋಳಲ್ವಾ? ನಿಮಗೊಂದು ಐಡಿಯಾ ಇರಬೇಕು. ಈಗ ನಿನಗೆ ಸ್ಕೂಲಲ್ಲಿ ನೀನೀಗ ಸ್ಲೋ ಬರೀತೀಯ ಅಂತ ಹೇಳಿದಿ. ಸೊ ನಿನಗೆ ಬೈದಿದ್ದಾರಾ ಸ್ಕೂಲಲ್ಲಿ ಟೀಚರ್? ಹಾಗೆ ಈಗ ನಿನ್ನ ಸ್ಟೂಡೆಂಟ್ ಕೂಡ ಸ್ಲೋ ಇದ್ದಾರೆ ಡ್ರಾಯಿಂಗಲ್ಲಿ. ಹೇಗೆ ಕನ್ವಿನ್ಸ್ ಮಾಡ್ತೀಯಾ ಅವರನ್ನು? ಸ್ವಲ್ಪ ವಾರ್ಮಪ್ ಎಲ್ಲ ಹೇಗೆ ಮಾಡ್ತೀಯಾ? ಬೇಗ ಬೇಗ ಬರೀರಿ ಅಂತ ಹೇಳ್ತೇನೆ. ಅಷ್ಟೇ? ಆವಾಗ ಅವ್ನು ಬೇಗ ಬೇಗ ಬರೆದು ಬಿಡ್ತಾನೆ? ಇಲ್ಲ, ನಾನು ಹೇಳಿ ಗೊತ್ತೇನೆ ಹೇಗೆ ಬೇಗ ಬೇಗ ಮಾಡಬೇಕಂತ. ನಿಧಾನದಲ್ಲಿ ಹೇಳ್ತೀಯ ಅಲ್ಲ ಜೋರು ಮಾಡಿ ಹೇಳ್ತೀಯ? ನಿಧಾನದಲ್ಲಿ. ನಿಮಗೆ ಯಾವ ಟೀಚರ್ ತುಂಬ ಬೈದದ್ದು? ಇಂಗ್ಲೀಷ್ ಟೀಚರ? ಇಂಗ್ಲೀಷ್ ಅರ್ಥ ಆಗೋದಿಲ್ಲ ನಿಮಗೆ? ಕಷ್ಟ ಆಗ್ತದಾ? ಸ್ವಲ್ಪ. ಮನೇಲಿ ಟ್ಯೂಷನ್ ಕೊಡ್ತಾರಾ? ಅಮ್ಮವೇ ಟ್ಯೂಷನ್ ಕೊಡೋದಾ? ಅಪ್ಪ ಏನು ಹೆಲ್ಪೇ ಮಾಡೋದಿಲ್ವ ಮನೆಯಲ್ಲಿ? ಮ್ಯಾಥ್ಸ್ ಎಲ್ಲ ಹೇಳಿಕೊಡ್ತಾರೆ. ಮ್ಯಾಥ್ಸ್ ಎಲ್ಲ ಅಪ್ಪ ಹೇಳಿಕೊಡೋದು. ಹಾಗೆ ನಿಮಗೆ ಮ್ಯಾಥ್ಸ್ ಫೇವ್ರೇಟು, ಇದು ಅಮ್ಮ ಹೇಳಿಕೊಡೋದು ಉಳಿದ ಸಬ್ಜೆಕ್ಟ್. ಹಾಗೆ ನಿಮಗೆ ಆ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಲ್ವಾ? ಇಲ್ಲ, ಇಷ್ಟವೇ ಅಲ್ಲ ಸಹ. ಸರಿ, ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ರಾ? ದೇವಸ್ಥಾನ, ಟೆಂಪಲಲ್ಲಿ ಮಾತ್ರ ಹೋಗೋದು? ಬೇರೆಲ್ಲಿ ಹೋಗಲಿಲ್ಲ? ಬೀಚಿಗೆ ಹೋಗಲಿಲ್ಲ? ಬೀಚ್ ಹೋಗಿದ್ಯಾ? ಹೋಟೆಲ್ಗೆಲ್ಲ ಹೋಗ್ತೀರಾ? ಹೋಟೆಲ್? ಹಾಂ.
ಯಾವುದೆಲ್ಲ ಹೋಟೆಲ್ಗೆ ಹೋಗಿದ್ದೆ ಇಲ್ಲಿ ತನಕ? ಕಿದಿಯೂರು, ಮತ್ತು ಹೊಟ್ಟೆ ತುಂಬ ಹೋಗಿದ್ದೇನೆ, ಮತ್ತು ವುಡ್ಲ್ಯಾಂಡ್ಸ್ ಹೋಗಿದ್ದೇನೆ. ಆದಮೇಲೆ ಸ್ವಾದಿಷ್ಟ. ಸರಿ, ಈಗ ಇಷ್ಟೆಲ್ಲ ಹೋಟೆಲ್ಗೆ ಹೋಗ್ತೀಯಲ್ಲ, ಹೋಟೆಲ್ಗೆ ಹೋದಾಗ ಜಾಸ್ತಿ ಆರ್ಡ್ರ್ ಮಾಡೋ ಫುಡ್ ಯಾವುದು? ಚಿಕನ್. ಚಿಕನಲ್ಲಿ ಅದಕ್ಕೆ ಬೇರೆ ಸ್ಪೆಷಲ್ ಹೆಸರೆಂತ ಇಲ್ಲ, ಖಾಲಿ ಚಿಕನ್ ಆರ್ಡ್ರ್ ಮಾಡಿ ಬಿಡ್ತೀಯ, ಚಿಕನ್ ತಂದು ಕೊಡ್ತಾರೆ ಅವ್ರು ನಿಮಗೆ. ಅದಕ್ಕೆ ಹೆಸರು ಉಂಟಲ್ಲ, ತಂದೂರಿ ಚಿಕನ, ಚಿಲ್ಲಿ ಚಿಕನ ಎಂತ ಅಂತ ಹೇಳಿ. ಲಾಲಿಪಾಪ್. ಲಾಲಿಪಾಪ ನಿಂದು ಫೇವ್ರೇಟಾ? ಎಲ್ಲ ಕಡೆ ಹೋದಾಗ ಫಸ್ಟಿಗೆ ಆರ್ಡ್ರ್ ಮಾಡೋದು ಅದೇ. ಒಂದು ಸರಿ ಸೂಪಿಂದ ಸ್ಟಾರ್ಟ್ ಆಗ್ತದೆ, ಆದಮೇಲೆ ಲಾಸ್ಟ್ ಐಸ್ ಕ್ರೀಮ್ ಲಾಸ್ಟ್ ಮುಗೀತು, ಅಲ್ಲಿಗೆ ಆವತ್ತಿನ ಬ್ಯಾಟಿಂಗ್ ಮುಗೀತು. ಆಯಿತಾ? ಸರಿ, ಮನೇಲಿ ಏನು ಸ್ಪೆಷಲ್ ಮಾಡಿದ್ದಾರೆ ಅಮ್ಮ ಚಿಕನಲ್ಲಿ? ಅಮ್ಮ ಕೋರಿ ರೊಟ್ಟಿ ಹಾಗೆ ಮಾಡ್ತಾರೆ. ಓ, ಅಮ್ಮ ರೊಟ್ಟಿ ಕೂಡ ಮಾಡ್ತಾರಾ ಮನೆಯಲ್ಲಿ? ರೊಟ್ಟಿ ಅಲ್ಲ, ರೊಟ್ಟಿ ತರುದಾ? ಸಾರು ಮಾಡ್ತಾರೆ, ಕೋರಿ ಸಾರು. ಆದಮೇಲೆ ಕೋರಿ ಸುಕ್ಕ ಮಾಡ್ತಾರೆ, ಆದಮೇಲೆ ಕಬಾಬ್ ಮಾಡ್ತಾರೆ, ಆದಮೇಲೆ ಬಿರಿಯಾನಿ ಮಾಡ್ತಾರೆ. ಅಷ್ಟರಲ್ಲಿ ನಿಂಗೆ ಯಾವ್ದು ಇಷ್ಟ? ಕೋರಿ ಸುಕ್ಕ ಮಾತ್ರ ಇಷ್ಟವಾ? ಹಾಗಿದ್ರೆ ಬಿರಿಯಾನಿ ಎಲ್ಲ ಒಳ್ಳೆ ಆಗುದಿಲ್ಲ ಅಂತ ಅಮ್ಮ ಮಾಡೋದು ಇಷ್ಟ, ಅದು ಸ್ವಲ್ಪ ಅಷ್ಟು ಟೇಸ್ಟ್ ಆಗುದಿಲ್ಲ ಅಲ್ವಾ? ಅದರಲ್ಲಿ ರೈಸೇ ಇರೋದು. ರೈಸ್ ಐಟಮ್ ಇಷ್ಟ ಇದೆ, ಖಾಲಿ ಸುಕ್ಕ ಮಾತ್ರ ಇಷ್ಟ. ಸುಕ್ಕದ ಜೊತೆ ಎಂತ ತಿಂತೀಯಾ? ರೊಟ್ಟಿ ತಿಂತೀಯಾ? ಸುಕ್ಕದಲ್ಲಿ ದೋಸೆಯಾ? ನೀರು ದೋಸೆಯಾ? ಸರಿ, ನೀನು ಹಾರ್ಟ್ ಡೊನೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಯಂತೆ? ಹೌದು, ಕ್ಯಾನ್ಸರ್ ಪೇಷಂಟಿಗೆ. ಹೇಗೆ ಬಂತು ನಿಮಗೆ ಈ ಥಾಟ್ ಹಾರ್ಟ್ ಡೊನೇಟ್ ಮಾಡಬೇಕು ಅಂತ ಹೇಳ್ಕೊಂಡು, ಅದು ಸಹ ಇಷ್ಟು ಚಿಕ್ಕ ಏಜಲ್ಲಿ? ನನ್ನಮ್ಮ ನಾನು ಚಿಕ್ಕ ಇರುವಾಗ ಹೇಳ್ತಿದ್ರು, ನಿನ್ನ ಹೆಡ್ ಡೊನೇಟ್ ಮಾಡ್ತೀಯಾ? ಆಯಿತು ಅಂತ ಹೇಳಿದೆ ನಾನು. ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡ ಬಂದಿದೆ, ಅದಕ್ಕೆ ನಾ ಮಾಡ್ತೀನಿ ಅಂತ ಥಿಂಕ್ ಮಾಡ್ತಿದ್ದೆ. ನೋಡಿದ್ಯಾ ಕ್ಯಾನ್ಸರ್ ಪೇಷಂಟ್ಸ್? ಹೌದು. ಎಲ್ಲಿ ಹೋಗಿದ್ದಿ ನೋಡಲಿಕ್ಕೆ? ಮಣಿಪಾಲಲ್ಲಿ ನೋಡ್ತೇನೆ ನಾನು. ಸೊ ನಿಮಗೆ ಅಮ್ಮನೇ ಇನ್ಸ್ಪೈರ್ಡ್, ಅಮ್ಮ ಹೇಳಿದಾಗೆ ನೀನು ಕೇಳ್ಕೊಂಡಿರ್ತೀಯ, ಹೌದಾ? ಸರಿ, ಇಷ್ಟು ಚಿಕ್ಕ ಏಜಲ್ಲಿ ಅಷ್ಟು ದೊಡ್ಡ ಥಾಟ್ ಬಂತಲ್ಲ, ಅದು ಗ್ರೇಟ್ ಅಲ್ವಾ? ಅಮ್ಮನಿಂದವ ಇನ್ಸ್ಪೈರ್ಡ್? ಅಮ್ಮ ಏನಿಲ್ಲ ಅಂತ ಇನ್ಸ್ಪೈರ್ಡ್ ಏನೆಲ್ಲ ಮಾಡಿದ್ದಾರೆ? ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಯಾರಿಗೆ ಹುಷಾರಿಲ್ಲ ಅವರಿಗೆ ಮದ್ದು ಎಲ್ಲ ಕೊಡ್ತಾರಾ? ಸರಿ, ಈಗ ನೀನು ಬಂದಿಯಲ್ಲ, ನಿನ್ನ ಸ್ಪೆಷಲ್ ಟ್ಯಾಲೆಂಟ್ ಏನು? ಡ್ರಾಯಿಂಗ್. ಮತ್ತು ಇಲ್ಲಿ ಏನು ನಿಮ್ಮದು ಟ್ಯಾಲೆಂಟ್ ತೋರಿಸ್ಬೇಕಂತಿದ್ಯಾ? ಸಾಂಗ್ ಹಾಡ್ತೀಯ ಇವಾಗ? ಯಾವ ಸಾಂಗ್ ಹಾಡ್ತೀಯಾ? ಬೇಡಿಕೆ ಸಾಂಗ್. ಸರಿ, ಹಾಡು. ಬೇಡಿಕೆ ಬಾಕೆ ಹಿತೆ ಉತುವೆ ದುರಾಹೆ ಕುಬ್ಯಾವಿ ಅವಿಲೇವಿ ಬಾ ಹಿತೆ ಲಗ ಬದವೆ ತೆರ ಗುರು ಪೆಬಕ ಪೆಟಲೆರ ಓ ದಾರಿ ಬರಹಾರಿ ಸುಕುವ ರುಬತಬ ಹಿತೆ ಲಗ ಬದವೆ ತೆರ ಗುರು ಪೆಬಕ ಪೆಟಲೆರ ಓ ದಾರಿ ಬರಹಾರಿ ಸುಕುವ ರುಬತಬ. ಯಾರು ಹೇಳಿಕೊಟ್ರಿ ಈ ಸಾಂಗ್? ವಿಡಿಯೋ ನೋಡಿ ಕಲ್ತದ? ಯಾರಿದ್ರಿ ವಿಡಿಯೋ ಸಾಂಗ್ ಅದು? ಯಾರಂತ ಗೊತ್ತಿಲ್ಲ, ಏನೋ ಒಂದು ಸಾಂಗ್ ಹೀಗೆ ಪ್ಲೇ ಆಗ್ತಿತ್ತು, ಅದನ್ನು ನೋಡಿ ಕಲ್ತಿ ಅಲ್ವಾ? ಕನ್ನಡ ಸಾಂಗ್ಸ್ ಎಲ್ಲ ಯಾವ್ದು ಇಷ್ಟ ಇಲ್ವಾ? ಖಾಲಿ ಹಿಂದಿ ಸಾಂಗ್ಸ್ ಮಾತ್ರ? ಇಂಗ್ಲೀಷ್. ಸರಿ, ಮನೇಲಿ ಟಿ ವಿ ನೋಡ್ತೀಯಾ? ಏನು ನೋಡ್ತೀಯಾ ಟಿ ವಿಯಲ್ಲಿ? ಕಾರ್ಟೂನ್ಸ್. ಮತ್ತು ಅದು ಬಿಟ್ಟು ಬೇರೆ ಏನಿಲ್ಲ ಮನೇಲಿ? ಫ್ರೀ ಟೈಮ್ ಇದ್ದಾಗ ಖಾಲಿ ಟಿ ವಿ ಮಾತ್ರ ನೋಡೋದು, ಮೊಬೈಲೆಲ್ಲ ಯೂಸ್ ಮಾಡೋದಿಲ್ಲ ನೀವು? ಸ್ವಲ್ಪ ಯೂಸ್ ಮಾಡ್ತೀಯಾ? ಎಂತ ಮಾಡ್ತೀಯಾ ಮೊಬೈಲಲ್ಲಿ? ಅದು ವೀಡಿಯೋಸ್ ನೋಡ್ತಿದ್ದೆ, ಕ್ಯಾಟ್ ವೀಡಿಯೋಸ್. ಹೌದಾ? ನಿಂದು ಫೇವ್ರೆಟ್ ಪೆಟ್ ಯಾವುದು? ಕ್ಯಾಟ್. ಯಾಕೆ ಕ್ಯಾಟ್ ಇಷ್ಟ? ಅದು ಸಾಫ್ಟ್ ಇರ್ತದೆ, ಕ್ಯೂಟ್ ಇರ್ತದೆ. ಕ್ಯೂಟ್ ಇರ್ತದೆ, ನಿನ್ನ ಥರ ಕ್ಯೂಟ್ ಇರ್ತದೆ ಅಂತ ನಿಮಗೆ ಕ್ಯಾಟ್ ಇಷ್ಟ. ಸರಿ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಖುಷಿ ಆಯಿತಾ ನಿಮಗೆ? ಹೌದು. ಸರಿ, ನನಗೆ ಕೂಡ ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಹೋಪ್ಫುಲಿ ನೀವು ಎಂಜಾಯ್ ಮಾಡಿರ್ತೀರಂತ ಭಾವಿಸ್ತಾ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯನ್ಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.